ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಪಂಚರತ್ನ ರಥಯಾತ್ರೆಯಲ್ಲಿ ಸಿಎಂ ಇಬ್ರಾಹಿಂ ಅವರನ್ನು ಮುಖ್ಯಮಂತ್ರಿ ಮಾಡಲು ಅವರೇನು ಅಸ್ಪೃಶ್ಯರೇ ಎಂಬ ಪದ ಬಳಕೆ ಮಾಡಿದ್ದು, ಈ ಹೇಳಿಕೆ ಖಂಡಿಸಿ ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಛಲವಾದಿ ಮಹಾಸಭಾ ಮತ್ತು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಕೆ.ಎಚ್. ಹನುಮಂತಯ್ಯನವರು, ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಧ್ಯಮ ಪ್ರಕಟಣೆ ಕೊಡುವಾಗ ಸನ್ಮಾನ್ಯ ಇಬ್ರಾಹಿಂ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಲು ಅವರೇನು ಅಸ್ಪೃಶ್ಯರೇ ಎಂಬ ಪದ ಬಳಕೆ ಮಾಡಿದ್ದು, ನಾವು ಕುಮಾರಸ್ವಾಮಿಯವರಲ್ಲಿ ಒಂದು ಕೇಳಲು ಇಚ್ಛಿಸುತ್ತೇವೆ. ಈ ದೇಶದಲ್ಲಿ ಅಸ್ಪೃಶ್ಯರಿಗೆ ಒಂದೇ ಮತ, ಸಿಎಂ ಇಬ್ರಾಹಿಂ ಅವರಿಗೂ ಒಂದೇ ಮತ, ಎಚ್.ಡಿ. ಕುಮಾರಸ್ವಾಮಿ ಅವರಿಗೂ ಒಂದೇ ಮತ, ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಗೂ ಒಂದೇ ಮತ. ಹಾಗಾಗಿ ಮಾಜಿ ಮುಖ್ಯಮಂತ್ರಿಗಳು ಈ ರೀತಿ ಲಘುವಾಗಿ ಮಾತನಾಡುವುದು ಖಂಡನೀಯ. ಬೇಷರತ್ ಕ್ಷಮೆಯಾಚಿಸಬೇಕು ಎಂದು ಹೇಳಿದರು. ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಮಾಧ್ಯಮ ಪ್ರಕಟಣೆ ಕೊಡುವಾಗ ಸನ್ಮಾನ್ಯ ಇಬ್ರಾಹಿಂ ಅವರು ಈ ರಾಜ್ಯದ ಸಿಎಂ ಆಗಲಿ ಅವರೇನು ಅಸ್ಪೃಶ್ಯರ ಅನ್ನೋ ದಾಟಿನಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನಾವು ಅದಕ್ಕೆ ಮಾನ್ಯ ಕುಮಾರಸ್ವಾಮಿ ಅವರು ಕೇಳ್ತಾ ಇದ್ದೀವಿ, ಅಸ್ಪೃಶ್ಯರದ್ದು ಒಂದೇ ಒಟ್ಟು, ಕುಮಾರಸ್ವಾಮಿ ಅವರು ಒಂದೇ, ಈ ದೇಶದ ಪ್ರಧಾನಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಒಂದೇ ಒಟ್ಟು. ಹಾಗಾಗಿ ಎಲ್ಲರೂ ಕೂಡ ಸ್ವಾತಂತ್ರ್ಯ ಇದೆ. ಆ ರೀತಿ ಯಾವುದೇ ಭಿನ್ನಾಭಿಪ್ರಾಯ ಮಾಡಿ ಅಥವಾ ಭೇದ ಮಾಡಿ ಅವರು ಮಾಡಬಾರ್ದು ಅನ್ನೋ ಒಂದು ನಾವು ಇದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ಹಾಗೆಯೇ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಬೆನಿಫಿಟ್ನು ಕೂಡ ಸನ್ಮಾನ್ಯ ಕುಮಾರಸ್ವಾಮಿಯವರು ಸಂಸಾರ ಅವರ ಕುಟುಂಬದವರು ಉಪಯೋಗಿಸ್ತಾರೆ. ಸನ್ಮಾನ್ಯ ದೇವೇಗೌಡರನ್ನ ಈ ದೇಶದ ಪ್ರಧಾನಿ ಮಾಡುವುದು ಕೂಡ ಕಾಂಗ್ರೆಸ್ ಸಪೋರ್ಟ್ ಇದೆ. ರಾಜ್ಯದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಚೀಫ್ ಮಿನಿಸ್ಟರ್ ಆದಾಗ ಕಾಂಗ್ರೆಸ್ನವರೇ ಸಪೋರ್ಟ್ ಮಾಡಿದ್ರು. ಹಾಗಾಗಿ ಅವರು ಈ ಒಂದು ದೇಶದ ಮನವನ್ನು ಬಿಟ್ಟು ಎಲ್ಲರೂ ಸೌಹಾರ್ದತೆಯನ್ನು ತಗೊಂಡೋಗ್ಬೇಕಂತ ಈ ಮೂಲಕ ನಾವು ಒತ್ತಾಯ ಮಾಡ್ತೀವಿ. ಇವತ್ತಿನ ಸ್ಟೇಟ್ಮೆಂಟ್ ಕೂಡ ತಿರ್ಗಾ ಒಂದು ಸ್ಟೇಟ್ಮೆಂಟ್ ಹಾಕಿದೆ, ಎಸ್ಸಿನೂ ಮಾಡ್ತೀವಿ ನಾವು ಬೇಕಾದ್ರೆ ಅಂತ. ಇನ್ನು ಛಲವಾದಿ ಮಹಾಸಭಾದ ಅಧ್ಯಕ್ಷರಾದ ಡೊಂಕಿಹಳ್ಳಿ ರಾಮಯ್ಯನವರು ಮಾತನಾಡಿ, ಕುಮಾರಸ್ವಾಮಿ ಅವರ ಅಸ್ಪೃಶ್ಯ ಎಂಬ ಪದ ಬಳಕೆ ದಲಿತರು ಅರಗಿಸಿಕೊಳ್ಳಲು ಸಾಧ್ಯವಿಲ್ಲ. ನಮ್ಮೆಲ್ಲರಿಗೂ ಕುಮಾರಸ್ವಾಮಿ ನೋವುಂಟು ಮಾಡಿದ್ದಾರೆ. ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು, ಇಲ್ಲವಾದಲ್ಲಿ ಅವರನ್ನು ನಾವು ತಿರಸ್ಕರಿಸುತ್ತೇವೆ ಎಂದರು. ಇದೇ ತಿಂಗಳ 6ನೇ ತಾರೀಕಿನಂದು ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ನಡೆಯುವ ಐಕ್ಯತಾ ಸಮಾವೇಶಕ್ಕೆ ತುರುವೇಕೆರೆ ತಾಲೂಕಿನಿಂದ ನಾವು ಭಾಗವಹಿಸುತ್ತಿದ್ದು, ನೀವು ಸಹ ಭಾಗವಹಿಸಿ ಮತ್ತು ತಮ್ಮವರನ್ನು ಕರೆತನ್ನಿ ಎಂದು ಮನವಿ ಮಾಡಿದರು. ಕಾರಣಕ್ಕೋಸ್ಕರ ನಮ್ಮ ದಲಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಒತ್ತಡ ಬಲ ಕೊಡ್ತಾರೆ. ಇಂತಹ ಮನುಷ್ಯನೇ ಈ ರೀತಿ ಮಾತಾಡಿದಾಗ ನಮಗೆ ತುಂಬಾ ನೋವಾಗ್ತಾ ಇದೆ. ದಲಿತರಿಗೆ ಇದರಿಂದ ಬಹಳ ನೋವಾಗ್ತಾ ಇದೆ. ನಾವು ದಯಮಾಡಿ ಈ ವಿಚಾರವಾಗಿ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಆಗ ನಮ್ಮ ಒಂದು ನಮ್ಮ ಈ ಒಂದು ಹೇಳಿಕೆ ಒಂದು ಶಾಂತಿ ಸಿಗುತ್ತೆ. ಹಾಗೆಯೇ ಇಲ್ಲವಾದರೆ ನಾವು ಅವ್ರನ್ನ ಇನ್ನು ಮುಂದೆ ತಿರಸ್ಕರಿಸಬೇಕಾಗುತ್ತೆ. ಹಾಗಾಗಿ ಇನ್ನು ಮುಂದಾದರೂ ಹೊರತು ಮಾತನಾಡಬೇಕಾದ್ರೆ ಸಮಾಜವನ್ನು ಉದ್ದೇಶಿಸಿ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಅಂತ ಹೇಳ್ತಾ, ಇನ್ನು ಮುಂದಿನ ದಿನಗಳಲ್ಲಿ ತಿದ್ದುಕೊಳ್ಳಿ ಅಂತ ಹೇಳ್ತಾ ನಾನು ಮಾತನಾಡ್ತಾ ಇದ್ದೀನಿ. ಮುಂದುವರೆದು ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಘಟನಾ ಸಂಚಾಲಕರಾದ ದಂಡಿನ ಶಿವರಕುಮಾರ್ ಅವರು ಮಾತನಾಡಿ, ದಲಿತರನ್ನ ಮತ ಬ್ಯಾಂಕ್ಗಳಾಗಿ ಉಪಯೋಗಿಸಿ ಇಲ್ಲಿಯವರೆಗೂ ಯಾವುದೇ ದಲಿತರನ್ನ ಮುಖ್ಯಮಂತ್ರಿ ಮಾಡಿಲ್ಲ. ಇಂಥವರನ್ನೇ ದಲಿತ ಸಿಎಂ ಮಾಡುತ್ತೇನೆ ಎಂದು ಘೋಷಿಸಲಿ, ನಾವು ನಿಮ್ಮ ಪಕ್ಷಕ್ಕೆ ಬೆಂಬಲಿಸುತ್ತೇವೆ ಎಂದು ಹೇಳಿದರು. ಉಪಯೋಗಿಸಿಕೊಂಡು ಮತಗಳನ್ನು ಕೊಡೋದು, ಇವತ್ತು ಯಾವುದೇ ದಲಿತರನ್ನ ಮುಖ್ಯಮಂತ್ರಿಯನ್ನಾಗಲಿ ಮಾಡಿಲ್ಲ. ಇವಾಗಲೇ ಯಾವ ಪಕ್ಷನಾದ್ರೂ ಒಂದು ಘೋಷಣೆ ಮಾಡಿ ನಾವು ದಲಿತ ಸಿಎಂ ಮಾಡ್ತೀವಿ ಅಂತ ನಾವು ಆ ಪಕ್ಷಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ ಅಂತೇಳಿ ಕರ್ನಾಟಕ ದಲಿತ ಸಂಘ ಸಮಿತಿ ವತಿಯಿಂದ ನಾವು ಘೋಷಿಸ್ತಾ ಇದ್ದೀವಿ. ಇದೇ ವೇಳೆ ಮಾತನಾಡಿದ ಛಲವಾದಿ ಮಹಾಸಭಾದ ಸಂಚಾಲಕರಾದ ಕುನಿಕೇನಹಳ್ಳಿ ಜಗದೀಶ್ ಮಾತನಾಡಿ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅಸ್ಪೃಶ್ಯರೇ ಎಂಬ ಪದ ಬಳಕೆ ಅಚಾತುರ್ಯವಾದ ಹೇಳಿಕೆಯನ್ನು ಹೇಳಿದ್ದು, ತಕ್ಷಣ ಕ್ಷಮೆ ಕೇಳಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಈ ರೀತಿ ಹೇಳಿಕೆ ನೀಡಬಾರದೆಂದು ಎಚ್ಚರಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ದಲಿತ ಮುಖಂಡರಾದ ಹೆಗ್ಗರೆ ನರಸಿಂಹಯ್ಯ, ಸಾದರಹಳ್ಳಿ ಸಣ್ಣಪ್ಪ, ಕಲ್ಲುಬೋರನಹಳ್ಳಿ ತಿಮ್ಮಯ್ಯ, ಪುರ ನಟರಾಜು, ಹುಲಿಕೆರೆ ಆನಂದ್, ಪುರ ರಾಮಚಂದ್ರಯ್ಯ, ಮರಾಠಿಪಾಳ್ಯದ ಬೈರಣ್ಣ, ಬೀಚನಹಳ್ಳಿ ಶ್ರೀನಿವಾಸ್, ಪ್ರಸನ್ನ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ಈ ಸಿಎಂ ಇಬ್ರಾಹಿಂ ಅವರನ್ನು ಮುಖ್ಯಮಂತ್ರಿ ಆಗಲಿಕ್ಕೆ ಅವರನ್ನು ಅಸ್ಪೃಶ್ಯರ ಅಂತ ಹೇಳಿರ್ತಕ್ಕಂಥ ಈ ಮಾತನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ.
ಈ ಮಾತನ್ನು ಅವರು ತಕ್ಷಣದಲ್ಲೇ ಹಿಂಪಡಿಬೇಕು ಮತ್ತೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಯಾಕೆಂದ್ರೆ ಇದು ಕೇವಲ ಆ ಮನಸ್ಸಲ್ಲ, ಈ ಏನು ನೋವುಂಡಂತ ಮನಸ್ಸುಗಳಿದೆಯಾ ಅವರೆಲ್ಲರಿಗೂ ಇದು ತೀವ್ರ ಆಘಾತಕರವಾದ ವಿಚಾರ ಮತ್ತೆ ನೋವಿನ ವಿಚಾರ. ದಯಮಾಡಿ ಮುಂದಿನ ದಿನಗಳಲ್ಲಿ ಇಂಥ ಮಾತುಗಳನ್ನ ತಮ್ಮಿಂದ ಬರಬಾರ್ದು ಅಂತ ನಾವು ನಿರೀಕ್ಷಿಸ್ತಾ ಇದ್ದೀವಿ. ಅವ್ರು ದಯಮಾಡಿ ಈ ಮಾತನ್ನು ಹಿಂಪಡೀರಿ. ಮುಂದಿನ ದಿನಗಳಲ್ಲಿ ಈ ರೀತಿಯಾದ ಅಚಾತುರ್ಯವಾದ ಹೇಳಿಕೆಗಳನ್ನ ನೀಡಬಾರ್ದು. ನೀಡಿದ್ರೆ ನಮಗೂ ನೋವಾಗುತ್ತೆ, ಅದ್ರ ಪರಿಣಾಮ ಬೇರೆ ರೀತಿಯಾಗಿರುತ್ತೆ ಅಂತ ನಾನು ಎಚ್ಚರಿಕೆ ನೀಡ್ತಾ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ದಯಮಾಡಿ ಈ ಮಾತಾಡಿದ್ದನ್ನ ನಾವು ಖಂಡಿಸ್ತಾ ಇದ್ದೀವಿ. ಏನು ಕುಮಾರಸ್ವಾಮಿ ಅವರು CM ಇಬ್ರಾಹಿಂ ಅವರು ಯಾಕೆ CM ಆಗಬಾರ್ದು, ಅವರೇನು ದಲಿತರ ಅನ್ನೋ ಒಂದು ಹೇಳಿಕೆಗೆ ನಾವೆಲ್ಲರೂ ಖಂಡನೆ ಮಾಡ್ತೀವಿ. ಕಾರಣ ಇಷ್ಟೇ, ಇವತ್ತಿನವರೆಗೂ ಜಾತ್ಯತೀತ ಜನತಾದಳ ಅಂತ ಅವರು ಒಂದು ದೊಡ್ಡದಾಗಿ ಒಂದು ನಮ್ಮ ಇದನ್ನು ಇಟ್ಟುಕೊಂಡು ಪಕ್ಷವನ್ನು ಕಟ್ಟಿಕೊಂಡು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿಕೊಂಡು ಇವತ್ತು ಪ್ರಬಲವಾಗಿ ಆಡಳಿತ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು 2 ಬಾರಿ CM ಆಗಿದ್ದಾರೆ. ಇದಕ್ಕೆ ದಲಿತರು ಯಾರು ಕೂಡ ಸಪೋರ್ಟ್ ಮಾಡಿದರೆ ಅವರು CM ಆಗಕ್ಕೆ ಸಾಧ್ಯ ಇಲ್ಲ. ಅವತ್ತು ಕೂಡ ಪ್ರಬಲವಾಗಿ ದಲಿತರ ಮತಗಳಿಂದಲೇ ಅವರು CM ಆಗಿರೋದು. ಈ ಒಂದು ಅವರು ಪದ ಬಳಕೆ ಮಾಡಿರೋದು ನಮ್ಮ SC ST ಜನಾಂಗಕ್ಕೆ ಬಹಳ ನೋವಾಗ್ತದೆ. ಆ ಪದ ಬಳಕೆಯನ್ನು ಅವರು ಮತ್ತೆ ಕ್ಷಮೆ ಕೋರಿ ವಾಪಸ್ ತಗೋಬೇಕು. ಜೊತೆಗೆ ಮುಂದಿನ ದಿನಗಳಲ್ಲಿ ಬೇಕಾದ್ರೆ ಇವತ್ತಿನ ಹೇಳಿಕೆಯಲ್ಲಿ ಅವರು